ಹಾಯ್ ಮಾತಾಡ ಎಂಚಲ್ಲರು ಹಾಯ್ ಬಾವಿದಂಗ ಗುಲಿಯರ್ ಎಂಕೊಲ್ಲು ನೆಕ್ ಬಿದಾಡ್ನಿ ದೂರ ಇದು ದೂರ ಅಲೋಸ್ ಚರ್ಮುರಿ ದೂರ ಬಲ್ಲೆ ಅಲೋಸ್ ಚರ್ಮುರಿ ಜಾಂಬೂರಿಗೂ ಬಿದಾಡ್ನಿ ಮಾತೆಲ್ಲ ಸೇರ್ದು ಫ್ಯಾಮಿಲಿ ಒಂದೇನು ತಿದ್ದಿ ಒಂದೇನು ಅಜ್ಜರು ಒಂದೇನು ಅಜ್ಜಿ ತಲೆ ಮಾತಾಡ್ಲಿ ಒಂದೇನು ಅಜ್ಜಿ ಬೇರೆ ಚರ್ಮುರಿ ಬಿದಾಡ್ನಿ ಅಂಚ ಅಂಚ ಅಂತ ಅದ ಅವೇ ಬಿದಾಡ್ನಿ ಅಕ್ಕನ ಅಕ್ಕಲು ಅವಳು ಲೇರು ಬಾಲ್ಯ ಅವಳುಂಡು ಇಟ್ಲೆ ಬರ್ತಾ ಇರ್ತದೆ ಅಷ್ಟು ಬಾವೆ ಬನ್ಲೇದಲ್ಲ ಈರ ಮಗಲು ಮಗಲಲ್ಲ ಹಾಂ ಅಲ್ಲ 5 ತಿಂಗಳು ಇರಿಗೆ 5 ತಿಂಗಳು 5 ತಿಂಗಳು ಇವರ ದೆಪ್ಪು ಉನೇಪುರ ಪಾರ್ವಂತ ಅರೆ ಗೊತ್ತೇ ಇಜ್ಜಿ ವಿಡಿಯೋ ಅಂತಾನೆ ಗೊತ್ತೇ ಇಜ್ಜಿ ಫೋಟೋಗೆ ಪುರಂದು ಪೋಸ್ ಕರಂಗುಲ್ಲೇರು ಕಡೆ ಅಂತೀರಿ ವಿಡಿಯೋ ಬರಲಿ ಅನ್ನ ಅಂತ पोई पोई यानवी पोई हाँ गोबना दे तोरंगा पोई सिद्धि रेशमक्का धन्या हाँ बालिन काइट बतोन जांबूरी बाई दब हाँ ये साइड वाला बालिन बतोन वीडियो ऑफ दिदंचिने करणची मातीरना वीडियो ऑफ ಮಾಡ್ತಿದ್ದೆ ಎಂಟ್ರೆನ್ಸ್ ತೌಲೈ ಬತ್ತ ಏನ 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 ನಮ್ಮೈತೆ ಫೋನಗನೆಕ್ 2 ನಿಮಿಷ ಸಾಕಣ್ಣ ಪಿರವನ್ನ ಎಲ್ಲ ಪುರ ಈರ್ನ ಈ ಮುಲ್ಕುಲ್ಲು दादा उन्होंने तो किंच कर ले पन पे हाँ फातेर पोई 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 मला दुंबला हला गाड़ी बत्तन बेगाला फास्ट जोकल मुल्ता लगती है वो स्कूल केन दे ಎಂಕ ಅವನ ಕನ್ನಡ ಮಾತೆ ರಕಲ್ಲ ಅಮ್ಮೇರ್ ನಟ್ಟು పోతున్నా ಏರ್ ನಟ್ಟು ಅಜ್ಜರ್ ನಟ್ಟುಗ ಅಕ್ಕ ಇನ್ಸೈಡ್ ಗೆ ಪ್ಲೇಗೆ ವಿಡಿಯೋ ಶೋಕ್ ಉಂಡತಾ ಲೈಟಿಂಗ್ ಆಫ್ ಆತನ ಒಂದು ಬಾಲ್ಯದ ಪೇರ್ದ ಬಾಟಲ್ ಪಪ್ಪನ್ ತುಲೆ ರಾಂಡಲ ಜಾಂಬೂರಿಗೆ ಬೈಜಾಳ ತುಲೆ ಏತು ಶೋಕುಂಡು ಮಾತ ಬರುವೆಲ್ಲ ಮನೆ ಲೇಟ್ ಅಂದವೆ ಬರಡೋ ಬರ್ಚಿ ಬಂದು ಈ ಜಾನ್ ಬರಡೊಂದೈತೆ ನಿಕ್ಕಲು ಬರ್ಚಿ ಬನ್ನಿ ಒಂದು ಬಾಲೆಂಜಿ ಅನ್ನ ಅಜ್ಜ ನೊಟ್ಟು ಪೋಂದುಲ್ಲ ಅಜ್ಜ ನೊಟ್ಟು ಇನ್ನದು ಏತು ಪೊರ್ಲುದ ಲೈಟಿಂಗ್ ಯಾನ್ವಿ ಕಣ್ಣುಕೂರೊಂದುಂಡ ಅಂದ್ ಬಾಪೆಲ್ದಿ ಎಂಕಲ್ಲ ಅದೇ ಗೊಬ್ಬನ ಬೋರ್ಡ್ಗೆ ಒಲ್ಪ 87 ಓ ದೇವರದ ಸತ್ಯ ಲೈಟಿಂಗ್ ಅಂತ ಬರ್ತದೆ ಇದಲ್ಲ ಕರೆಂಟ್ ಶಾಕ್ ಅಂಡ್ 100 మంచి వీడియో రేష్మ కనకల ఓల్పోతే నా హస్బెండ్ పోందులేరు మూలు అరేగ నాచిಗೆ అప్పన్ಗೆ ತಿಲೆ ಯಾರು ಪೋಪಿಂತಲೆ ಬಾವಾ ಒಂದು ದಾದ ಬಂದಾವು ಅರೆ ಮಸ್ತ್ ನಾಚಿ ನೀರಾತೇರು ನಾಚಿದು ತೆಲ್ತಂದುಲ್ಲೇರು ತಿಲೆ ಎಂಚ ಅಡ್ಡ ಕೈ ಪಾತದು ತಿಲೆ ಅರೆ ಮಸ್ತ್ ನಾಚಿಗೆ ಅಪ್ಪನ್ ಅವಂತೆ ಬರ್ತ ಮಾತ್ರ ನಾಚಿಗೆ ಬಕ್ಕ ಪೂಜಿ ಎಂಕಲ್ಲಿ ಯಾನ್ವಿ ಬಾಪಾಗ್ಲೊಂಚೂರು ಬೆಚ್ಚೋಡಲ್ಲ ಬೆಚ್ಚ ಅಲೆಗಿತ್ತದ ಅದಂಡ್ರೆ ಗೊಬ್ಬನದ ಎತ್ಕೊರ್ನ ಮುಟ್ಟ ಬೆಚ್ಚನೆ
ಪೂಜಾ ಮುಂದೆ ಐಕೆ ಲೈನ್ ಹಾ ಅನ್ನ ನಮ್ಮ ಪೋಯ್ ఏసీ పాడదేనా మారేది ఓ మళ్ళా ఫ్యాన్ ఉండి పక్క ఏసీ గాలి బరందు అందు ಗಿರಿಗಿರಿ ಅಪ್ಪಡ ಎಮ್ಮಕ್ಕಳು ರತ್ನದಂತೆ ಹೊಳೆಯುವವಳೆ, ನಾಲ್ಕು ಕೈಗಳನ್ನು ಹೊಂದಿರುವವಳೆ, ಪೂರ್ಣಚಂದ್ರನ ಸೌಂದರ್ಯ ಮತ್ತು ತೇಜಸ್ಸನ್ನು ಹೊಂದಿರುವ ಬ್ರಹ್ಮಾಂಡದ ತಾಯಿಗೆ ನಾನು ನಮಸ್ಕರಿಸುತ್ತೇನೆ ಎನ್ನುತ್ತಾ ಶೃಂಗಾರ ಲಹರಿ ಕೃತಿಯ ಮೂಲಕ ನಿಮ್ಮನ್ನು ಭಕ್ತಿ ಪರವಶರನ್ನಾಗಿಸಲಿದ್ದಾರೆ ನಮ್ಮ ಸಂಸ್ಥೆಯ ಕಲಾವಿದರು. ಮಸ್ತ್ ಪುರ అక్కడ దూరం పోపింది బళ్ళు పుడుతున్నా పెద్ద లెక్క పోపోయింది సీదమ్మ అక్కలు ఇందెక్కు దాళ్ళ దెత్తుకొరపి లెక్కతో వచ్చంది అందు మరి 20 రూపాయలు అంది ఇటండి పానీపూరి సీరే పురండి ತೂಕ ಸಿಂಹ ನಿಜಾತ್ತ ತೂಕ ಅಲ್ಪಬೋದು ನಿಜಾನತ್ತ ಹತ್ತು ಅಂದ ತೂಕ ಅಲ್ಪ ಜ್ಞಾನಂಡು ನಿಜಾನ ಸುಳ್ಳ ತೂಕ ಪೈ ಪೈ ಆನೆ ನಿಜ ಅಂದ ಅಂದೆ ನಿಜಾತ್ತ ಅಂದ ತೂಕ ಸೈಡ್ ನಿಜಾತ ಲೆಕ್ಕ రెండు ವಾರ ಇದೆ ಯಾವ್ದು ಬೇಕು ಆನೆ ಬೇಕಾ ಹೇಳೋದು ಆನೆ ಮೇಲೆ ಕೂರಿಸುವ ಕೃಷ್ಣನ ಆನೆ ಮೇಲೆ ಅಯ್ಯ ಆನೆದ ಸೊಂಡಿಲ್ತುಂತೆ ನೆಲಕ್ಕೆ ತಾಂಟುಡು ಅಂದು ಪಾಪ